ಈ ಎರಡು ಸೀಕ್ರೆಟ್ ವಸ್ತುವನ್ನು ಹಾಕಿದರೆ ಬಲೂನ್ ಥರ ಉಬ್ಬಿದ ಮೆದು ಸೂಪರ್ ಆಗಿರುವಂಥ ಪೂರಿನ ಮನೆಯಲ್ಲಿ ಯಾರು ಬೇಕಾದರೂ ತುಂಬಾ ಸುಲಭವಾಗಿ ಮಾಡ್ಬೋದು. ಹಲೋ, ನಮಸ್ತೆ ಎಲ್ರಿಗೂ, ಹೇಗಿದ್ರಿಲ್ಲ? ಯೂಶ್ವಲ್ ಆಗಿ ಈ ಪೂರಿ ಅಂತಂದರೆ ಬ್ರೇಕ್ಫಾಸ್ಟಲ್ಲಿ ಎಲ್ರಿಗೂ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ನಂದು ಕೂಡ ತುಂಬಾ ಇಷ್ಟದ ಬ್ರೇಕ್ಫಾಸ್ಟ್ ರೆಸಿಪಿ ಯಾವುದು ಅಂತ ಕೇಳಿದರೆ ಅದು ಪೂರಿನೇ. ಈ ಪೂರಿಯನ್ನು ತುಂಬಾ ಚೆನ್ನಾಗಿ ಪರ್ಫೆಕ್ಟಾಗಿ ತುಂಬಾ ಚೆನ್ನಾಗಿ ಉಬ್ಬಿ ಬರೋ ಥರ ಮೆದುವಾಗಿ ಕ್ರಿಸ್ಪಿಯಾಗಿ ಈ ಬಂಗಾರದ ಬಣ್ಣದಲ್ಲಿ ಬರುತ್ತಲ್ವ, ಆ ಥರ ಹೋಟೆಲ್ಗಿಂತಲೂ ತುಂಬಾ ಸೂಪರಾಗಿಯೇ ತುಂಬಾ ಸುಲಭವಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ಅದಕ್ಕೆ ಬೇಕಾಗಿರುವಂಥ ಕೆಲವೊಂದು ಸೂಪರ್ ಆಗಿರುವಂಥ ಸೀಕ್ರೆಟ್ ಟಿಪ್ಸ್ಗಳನ್ನು ನಾನಿವತ್ತು ಹೇಳ್ತಾ ಇದ್ದೀನಿ. ಈ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ನೀವು ತುಂಬಾ ಚೆನ್ನಾಗಿರೋ ಪೂರಿಯನ್ನು ಮನೆಯಲ್ಲಿ ಮಾಡ್ಕೋಬೋದು. ವಿಡಿಯೋ ನೋಡಿ, ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕೂಡ, ಯಾಕಂತಂದರೆ ತುಂಬ ಜನರಿಗೆ ಇದರ ಉಪಯೋಗ ಇರುತ್ತೆ, ತುಂಬ ಜನರಿಗೆ ಈ ವಿಡಿಯೋ ಬೇಕಾಗುತ್ತೆ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೂ ಕೂಡ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಬಲೂನ್ ಥರ ಉಬ್ಬಿದ ಮೆದು ಪೂರಿಯನ್ನು ಪರ್ಫೆಕ್ಟಾಗಿ ಮಾಡುವಂಥ ಎಲ್ಲ ಸೀಕ್ರೆಟನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಈ ಪೂರಿ ಮಾಡಲಿಕ್ಕೆ ನಾನು ಒಂದು ಕಪ್ಪಷ್ಟು ಕರೆಕ್ಟಾಗಿ 1 ಕಪ್ಪಷ್ಟು ಆಶೀರ್ವಾದ್ ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ರವೆ ಹಾಕಿ ಪೂರಿ ಕ್ರಿಸ್ಪಿಯಾಗಿ ಬರುತ್ತೆ. 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಅದಾದ ನಂತರ ಇವಾಗ ನೀರು 1 ಕಪ್ ಹಿಟ್ಟು ತಗೊಂಡ್ರೆ ಅರ್ಧ ಕಪ್ಪಷ್ಟು ನೀರು ಸಾಕು. ಇದಕ್ಕೆ ಒಂದು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ಳಿ. ಸಕ್ಕರೆ ಹಾಕಿದರೆ ಪೂರಿ ರುಚಿಯಾಗಿ ಬರುತ್ತೆ, ಪೂರಿ ಬಂಗಾರದ ಬಣ್ಣದಲ್ಲಿ ಬರುತ್ತೆ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರನ್ನು ರೆಡಿಯಾಗಿ ಇಟ್ಕೊಂಡ ನಂತರ ಇವಾಗ ಈ ಹಿಟ್ಟನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಮತ್ತು ರವೆ ಹಾಕಿದ್ವಲ್ಲ, ಅದು ನೀಟಾಗಿ ಮಿಕ್ಸ್ ಆಗಬೇಕು. ಇವಾಗ ಅರ್ಧ ಕಪ್ಪಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಒಂದು ಚೂರು ಉಳಿಸ್ಕೊಳ್ಳಿ, ಎಲ್ಲ ನೀರನ್ನು ಒಟ್ಟಿಗೆ ಹಾಕೊಳ್ಳೋದು ಬೇಡ. ಯಾಕಂತಂದರೆ ಒಟ್ಟಿಗೆ ಒಂದೇ ಸರಿ ನೀರು ಹಾಕಿದರೆ ಪೂರಿ ತುಂಬ ಅಂದರೆ ಹಿಟ್ಟು ತುಂಬ ಮೆತ್ತಗಾದರೆ ಆಮೇಲೆ ಅದನ್ನ ಹದ ಮಾಡ್ಕೊಳ್ಳೋಕ್ಕಾಗಲ್ಲ. ಒಂದು ಸರಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ನೀರು ಸಾಕಾಗಿಲ್ಲದಿದ್ದರೆ ಉಳಿದಿರೋ ಕಪ್ಪಲ್ಲಿ ನೀರಿರುತ್ತಲ್ಲ, ಅದನ್ನ ಮತ್ತೊಂದು ಸ್ವಲ್ಪ ಹಾಕ್ಕೊಳ್ಳಿ. ಇವಾಗ ಕೂಡ ಚೂರು ಉಳಿಸ್ಕೊಂಡಿದ್ದೀನಿ, ನಾನು ಪೂರ್ತಿಯಾಗಿ ಹಾಕ್ಕೊಂಡಿಲ್ಲ. ಹಿಟ್ಟನ್ನು ನೀಟಾಗಿ ಕೈಯಿಂದ ಕಳಿಸ್ಕೊಳ್ಳಿ. ಇನ್ನೂ ಸ್ವಲ್ಪ ಹಿಟ್ಟು ಗಟ್ಟಿದೆ, ಒಂಚೂರು ಉಳಿಸ್ಕೊಂಡಿದ್ದೀನಲ್ವ, ಆ ನೀರನ್ನು ಕೂಡ ಹಾಕೊತಾ ಇದ್ದೀನಿ. ಸೊ ಕರೆಕ್ಟಾಗಿ 1 ಕಪ್ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ. ಇದಕ್ಕಿಂತ ಜಾಸ್ತಿ ಬೇಡ. ನೋಡಿ, ಕೈಯಿಂದ ಕರೆಕ್ಟಾಗಿ ನಾದ್ಕೊಳ್ಳಿ, ಚೆನ್ನಾಗಿ ನಾದ್ಕೋಬೇಕು. ಚಪಾತಿಗೆ ಹಿಟ್ಟು ತುಂಬ ಸ್ವಲ್ಪ ಮೆತ್ತಗಾದರೂ ನಡೆಯುತ್ತದೆ, ಬಟ್ ಪೂರಿಗೆ ಹಿಟ್ಟು ತುಂಬ ಮೆತ್ತಗಾಗಬಾರ್ದು. ತುಂಬ ಮೆತ್ತಗಾಗಿದ್ರೆ ಆದರೆ ಏನಾಗುತ್ತೆ ಅಂತಂದರೆ ಎಣ್ಣೆನ ಜಾಸ್ತಿ ಎಳ್ಕೊಳ್ಳುತ್ತೆ. ಆದ್ದರಿಂದ ತುಂಬ ಮೆತ್ತಗೆ ಮಾಡಬಾರ್ದು. ಕೈಯಿಂದ ನೀಟಾಗಿ ನಾದ್ಕೊಳ್ಳಿ ಈ ಥರ. ಇವಾಗ ನೋಡಿ, ತುಂಬ ಗಟ್ಟಿನೂ ಇಲ್ಲ, ತುಂಬ ಮೆತ್ತಗೆ ಇಲ್ಲ, ಪರ್ಫೆಕ್ಟ್ ಆಗಿದೆ. ಇದಕ್ಕೆ ನಾನು ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಹಾಕ್ತಾ ಇದ್ದೀನಿ. ಅದು ಏನು ಅಂತಂದರೆ 1 ಟೇಬಲ್ ಸ್ಪೂನಷ್ಟು ಕೋಕೋನಟ್ ಆಯಿಲ್, ಕುಕ್ಕಿಂಗ್ ಕೋಕೋನಟ್ ಆಯಿಲ್. ನೀವು ಬೇರೆ ಎಣ್ಣೆ ಬೇಕಾದರೂ ಹಾಕೋಬೋದು, ಅಡುಗೆ ಎಣ್ಣೆ ಬೇಕಾದರೂ ಹಾಕೋಬೋದು. ಇದರಿಂದ ಏನಾಗುತ್ತೆ ಅಂತಂದರೆ ಹಿಟ್ಟು ಮೆತ್ತಗಾಗುತ್ತೆ, ಪೂರಿ ಉಬ್ಬಿ ತುಂಬಾ ಚೆನ್ನಾಗಿ ತುಂಬಾ ಸಾಫ್ಟಾಗಿ ಬರುತ್ತೆ. ಎಣ್ಣೆ ಹಾಕೊಂಡ ನಂತರ ನೀಟಾಗಿ ಕೈಯಿಂದ ಒಂದ್ಸರಿ ಕಲಿಸ್ಕೊಳ್ಳಿ, ನಾದ್ಕೊಳ್ಳಿ. ನೋಡಿ, ಈ ಹದಕ್ಕೆ ಬಂದರೆ ಸಾಕು. ನೋಡಿ, ಇದು ತುಂಬ ಮೆತ್ತಗೆ ಕೂಡ ಇಲ್ಲ, ತುಂಬ ಗಟ್ಟಿ ಕೂಡ ಇಲ್ಲ. ಪರ್ಫೆಕ್ಟಾಗಿ ನಮಗೆ ಪೂರಿಗೆ ಹಿಟ್ಟು ರೆಡಿಯಾಗಿದೆ. ನಾನು ಹೇಳಿದ ಮೆಷರ್ಮೆಂಟಲ್ಲಿ ನಾನು ಹೇಳಿದ ಥರನೇ ನೀವು ಹಿಟ್ಟು ಕಲಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಪೂರಿನ ಮಾಡ್ಬೋದು. ಇವಾಗ ಉಂಡೆನ ನಾವೇನು ನೆನೆಸಿ ಸ್ವಲ್ಪ ಹೊತ್ತು ಇಡೋ ಅವಶ್ಯಕತೆ ಇಲ್ಲ, ಇಮಿಡಿಯೇಟಾಗಿ ಪೂರಿನ ಮಾಡ್ಬೋದು. ಚಿಕ್ಕ ಉಂಡೆನ ಮಾಡಿಟ್ಕೊಳ್ಳಿ. ಇವಾಗ ಉಂಡೆನ ಯಾವತ್ತೂ ರೌಂಡಾಗಿ ಮಾಡ್ಕೊಳ್ಳಿ. ಪೂರಿ ರೌಂಡಾಗಿ ಬರುತ್ತೆ, ಗುಂಡಾಗಿ ಬರುತ್ತೆ. ಇವಾಗ ಇದೆಯಲ್ಲ, ಈ ಉಂಡೆನ ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಿಕೊಂಡು ಒಣ ಹಿಟ್ಟಿಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಒಣ ಹಿಟ್ಟು ಜಾಸ್ತಿ ಹಾಕೋಬಾರ್ದು, ಯಾಕಂತಂದರೆ ಸ್ವಲ್ಪನೇ, ಅಂದರೆ ನಮಗೆ ಲಟ್ಟಿಸ್ಲಿಕ್ಕೆ ಅನುಕೂಲ ಆಗ್ಲಿಕ್ಕೆ ಅಷ್ಟೇ ಹಾಕೋಬೇಕು, ಜಾಸ್ತಿ ಬೇಡ. ಇಲ್ಲದಿದ್ದರೆ ಅದು ಲಟ್ಟಣಿಗೆಯಲ್ಲಿ ಅಂಟ್ಕೊಳ್ಳುತ್ತೆ. ಇವಾಗ ಚಿಕ್ಕದಾಗಿ ಇದನ್ನ ಲಟ್ಟಿಸ್ಕೊಳ್ಳಿ. ಲಟ್ಟಿಸ್ಕೊಳ್ಳುವಾಗ ಕೂಡ ಅಷ್ಟೇ, ಏನಂತಂದರೆ ತುಂಬ ಪ್ರೆಷರ್ ಹಾಕಿ ಒತ್ತಿ ಮಾಡಬಾರ್ದು. ನೀವು ಏನಂತಂದರೆ ಮೆತ್ತಗೆ ಇದನ್ನ ರೌಂಡಾಗಿ ಲಟ್ಟಿಸ್ಕೋಬೇಕು ಈ ಥರ. ಇವಾಗ ನೋಡಿ, ಈ ಹದಕ್ಕೆ ಸಾಕು, ದಪ್ಪನೂ ಸಾಕು, ಇಷ್ಟು ದೊಡ್ಡದು ಸಾಕು. ಪೂರಿ ಎಲ್ಲ ರೆಡಿ ಮಾಡಿಟ್ಟಿದ್ವಿ. ಇವಾಗ ನಾವು ಫ್ರೈ ಮಾಡಬೇಕು. ಫ್ರೈ ಮಾಡುವಾಗ ಟಿಪ್ಸ್ ಏನು ಅಂತಂದರೆ ಎಣ್ಣೆನ ಚೆನ್ನಾಗಿ ಕಾಯಿಸಬೇಕು. ಎಣ್ಣೆಯಲ್ಲಿ ಸ್ವಲ್ಪ ಹೊಗೆ ಬಂದಾಗ ನಾವು, ಅಥವಾ ಸ್ಮೋಕ್ ಬರುವಾಗಲೇ ನಾವು ಪೂರಿನ ಹಾಕೋಬೇಕು. ನೋಡಿ,
ನಿಮಗೆ ಲೈವ್ ಆಗಿ ಕಾಣಿಸ್ತಾ ಇದೆ. ಎಣ್ಣೆಗೆ ನಾವು ಹಾಕಿದ ಕೂಡಲೇ, ಕಾದ ಎಣ್ಣೆಗೆ ಹಾಕಿದ ಕೂಡಲೇ ಪೂರಿ ಎಷ್ಟು ಚೆನ್ನಾಗಿ, ಎಷ್ಟು ಪರ್ಫೆಕ್ಟಾಗಿ ಉಬ್ಬಿ ಬಂದಿದೆ ಅಂತ. ನಾನು ಇದಕ್ಕೆ ಬೇರೆ ಏನು ಹಾಕಿಲ್ಲ, ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಇಷ್ಟೇ, ನೀವು ಬೇಗ ಬೇಗ ಅದನ್ನ ಮಗುಚಿ ಆಗ್ತಾ ಇರಬೇಕು, ಇಲ್ಲದಿದ್ದರೆ ಒಂದೇ ಸೈಡಿಗೆ ಜಾಸ್ತಿ ಬಿಟ್ಟರೆ ಅದು ಕರಡುತ್ತೆ. ಇನ್ನೊಂದು ಸರಿ ತೋರಿಸ್ತೀನಿ. ಚೆನ್ನಾಗಿ ಕಾದಿರುವ ಎಣ್ಣೆಗೆ ನಿಧಾನಕ್ಕೆ ಪೂರಿನ ಬಿಟ್ಕೊಂಡು ಬಿಡಿ. ಇಮ್ಮಿಡಿಯೇಟಾಗಿ ಎಣ್ಣೆಗೆ ಹಾಕಿದ ಕೂಡಲೇ ಪೂರಿ ಉಬ್ಬಿ ಬರುತ್ತೆ. ಇಮಿಡಿಯೇಟಾಗಿ ಮಗುಚಿ ಹಾಕಿ ಒಂದು ಸ್ವಲ್ಪ ಕಾಯಿಸ್ಕೊಳ್ಳಿ. ಅಷ್ಟೇ, ಸೂಪರ್ ಆಗಿರುವಂತಹ ಪೂರಿ, ಬಲೂನ್ ಥರ ಉಬ್ಬಿರುವಂತಹ ಮೆದು ಮೆದು ಕ್ರಿಸ್ಪಿ ಪರ್ಫೆಕ್ಟ್ ಆಗಿರುವಂತಹ ಬಂಗಾರದ ಬಣ್ಣದ ಪೂರಿ ರೆಡಿಯಾಗಿದೆ. ಎಷ್ಟು ಸುಲಭವಾಗಿ ಮಾಡಿದ್ವಲ್ವಾ? ಇಷ್ಟೇ, ತುಂಬಾ ಸಿಂಪಲ್ಲಾಗಿ ಪರ್ಫೆಕ್ಟಾಗಿ ಪೂರಿನ ಮಾಡಿದ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲಲ್ಲಿ ಇನ್ನೂ ಕೂಡ ಚಪಾತಿಗೆ ಸಂಬಂಧಪಟ್ಟ ಕೂಡ ಬೇಕಾದಷ್ಟು ವಿಡಿಯೋಗಳಿದೆ. ಮೆದು ಚಪಾತಿ ಮಾಡೋದು, ಚಪಾತಿಗೆ ಪರ್ಫೆಕ್ಟಾಗಿ ಹಿಟ್ಟನ್ನು ರೆಡಿ ಮಾಡೋದು ಎಲ್ಲದೂ ಇದೆ. ಒಂದ್ಸರಿ ಆ ವಿಡಿಯೋಗಳನ್ನು ಕೂಡ ಮಿಸ್ ಮಾಡದೆ ನೋಡಿ. ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಲಿಕ್ಕೆ ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.